ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಸನ್ನಿಧಿಯಲ್ಲಿ ಲಕ್ಷ ದೀಪೋತ್ಸವದ ಸಂಭ್ರಮ ಜೋರಾಗಿದ್ದು, ಕೋಟಿ ಕೋಟಿ ದೀಪಗಳ ನಡುವೆ ಮಂಜುನಾಥನ ವೈಭವದ ಕೆರೆಕಟ್ಟೆ ಉತ್ಸವಗಳು ನಡೆಯುತ್ತಿದ್ದು, ಇಂದು ಗೌರಿ ಮಾರುಕಟ್ಟೆ ಉತ್ಸವ ನಡೆಯಲಿದೆ. ಲಕ್ಷಾಂತರ ಜನ ಪುಣ್ಯ ಕ್ಷಣವನ್ನು ಕಣ್ತುಂಬಿಸಿಕೊಂಡಿದ್ದಾರೆ. ಮಂಜುನಾಥನ ಸಂಭ್ರಮದ ಲಕ್ಷ ದೀಪೋತ್ಸವದ ವೈಭವದ ಝಲಕ್ ಇಲ್ಲಿದೆ ನೋಡಿ. ಕೋಟ್ಯಂತರ ಭಕ್ತರ ಪಾಲಿಗೆ ಸಾಕ್ಷಾತ್ ಶಿವ ಸಾನ್ನಿಧ್ಯ. ಭೂಲೋಕದ ಕೈಲಾಸ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕೋಟಿ ಕೋಟಿ ವಿದ್ಯುತ್ ದೀಪಾಲಂಕಾರಗಳಿಂದ ಕುಡುಮ ಕ್ಷೇತ್ರ ಕಂಗೊಳಿಸಿದ್ದು, ಮಂಜುನಾಥನ ಅಪರೂಪದ ದರ್ಶನಕ್ಕೆ ಲಕ್ಷಾಂತರ ಭಕ್ತಗಣ ಸಾಕ್ಷಿಯಾಗಿದೆ. ಇತ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ 87ನೇ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಲೋಕಸಭಾ ಮಾಜಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ಅವರು ಉದ್ಘಾಟಿಸಿದರು. ಲಕ್ಷ ದೀಪೋತ್ಸವ ಸಂಭ್ರಮ ಮಂಜುನಾಥ ಸ್ವಾಮಿ ರಾಜಬೀದಿಯಲ್ಲಿ ಮೆರವಣಿಗೆಯ ಮೂಲಕ ಭಕ್ತರ ಬಳಿಗೆಯೇ ಬಂದು ದರ್ಶನ ನೀಡಿದ ಮಂಜುನಾಥನನ್ನು ಕಂಡು ಜನಸ್ತೋಮ ಪುಣ್ಯ ಗಳಿಸಿದ ತೃಪ್ತಿ ಕಂಡಿದೆ. We are having lakhs of lamp now. They were lit lakhs of lamp. What is this Deepotsava? Number of lamps outside, but the actual thing is that we have to lit inner lamp inside, and वो अंदर मन का दीप तभी प्रज्वलित होगा when we will think of dharma, because dharma is not a religion. I would say dharma means everybody's dharma, what to do in our life, why we are there. ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಹಿನ್ನೆಲೆಯಲ್ಲಿ ಕ್ಷೇತ್ರವನ್ನ ಕೋಟಿ ಕೋಟಿ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿತ್ತು. ಎಲ್ಲಿ ನೋಡಿದ್ರೂ ಜಗಮಗಿಸುವ ಬೆಳಕಿನ ಚಿತ್ತಾರ ಭಕ್ತರ ಕಣ್ಣುಗಳಿಗೆ ಸ್ವರ್ಗದ ಅನುಭವವನ್ನ ನೀಡಿತು. ಲಕ್ಷ ದೀಪೋತ್ಸವದ ಕೊನೆಯ ದಿನವಾದ ಇಂದು ಮಂಜುನಾಥನ ಸಾನ್ನಿಧ್ಯದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗುತ್ತಿದೆ. ಗರ್ಭಗುಡಿಯಲ್ಲಿ ಮಂಜುನಾಥ ದೇವರ ಬಲಿಪೂಜೆಯ ಬಳಿಕ ಬೆಳ್ಳಿಯ ರಥದಲ್ಲಿ ಮಂಜುನಾಥನ ಉತ್ಸವ ಮೂರ್ತಿಯನ್ನ ವಿರಾಜಮಾನಗೊಳಿಸುವ ಇಂದು ತಡರಾತ್ರಿಯ ದೇವರ ಅಪರೂಪದ ಕೈಂಕರ್ಯವಾದ್ರೂ ಲಕ್ಷಾಂತರ ಜನ ಯಾವುದೇ ಗೊಂದಲವಿಲ್ಲದೆ ಮಂಜುನಾಥನ ದರ್ಶನ ಭಾಗ್ಯ ಪಡೆಯಲಿದ್ದಾರೆ. ನಮಗೆ ಮಂಜುನಾಥ ಅಂದ್ರೆ ತುಂಬ ಇಷ್ಟ. ಹಂಗಾಗಿ ನಾವು ದೇವ್ರ ನೋಡೋಕೆ ಪ್ರತಿ ವರ್ಷ ಎಷ್ಟೇ ರಶ್ ಇರಲಿ ಎಷ್ಟೇ ಕಷ್ಟ ಆಗಲಿ ಬರ್ತೀವಿ. 25 ವರ್ಷದಿಂದ ಈ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಬರ್ತಾ ಇದ್ದೀವಿ. ಅದೇ ಪ್ರತಿ ವರ್ಷ ಲಕ್ಷ ದೀಪೋತ್ಸವಕ್ಕೆ ತಪ್ಪದೇ ಬರ್ತೀವಿ. ಈ ಜನಸಂದಣಿಯಲ್ಲಿ ನಾವು ಆ ದೇವ್ರನ್ನ ನೋಡ್ಬೇಕನ್ನೋದೇ ತುಂಬ ಖುಷಿ. ಒಳಗಡೆ 12 ರೌಂಡ್ ದೇವ್ರ ಪ್ರದಕ್ಷಿಣೆ ಹಾಕುವಾಗ ನಾವು ಆ ದೇವರ ಹಿಂದೆ ಸನ್ನಿಧಿ ಹಿಂದೆ ಓಡಾಡಿ ನಾವು ಆ ದೇವರಿಗೆ ತುಂಬ ಆತ್ಮೀಯವಾಗಿ ಸ್ಪಂದಿಸ್ತೀವಿ. ಹೃದಯಪೂರ್ವಕವಾಗಿ ಆ ದೇವರಲ್ಲಿ ನಮಗೆ ನಂಬಿಕೆ ಇದೆ. ಇನ್ನು ಭಕ್ತರ ಪಾಲಿಗೆ ಮೋಕ್ಷ ಸ್ಥಳ ಅನ್ನಿಸಿಕೊಂಡಿರುವ ಧರ್ಮಸ್ಥಳದಲ್ಲಿ ನಡೆದ ಈ ವಿಶೇಷ ಸಂದರ್ಭವನ್ನ ಕಾಣಲು ದೇಶದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿದ್ರು. ಕಿಕ್ಕಿರಿದ ಜನಸಂದಣಿ ಎದುರು ಎಲ್ಲೂ ಲೋಪವಾಗದೆ ಕೋಟಿ ಕೋಟಿ ದೀಪಗಳಿಂದ ಕಂಗೊಳಿಸಿದ ಮಂಜುನಾಥನ ಕ್ಷೇತ್ರವನ್ನ ಕಂಡು ಭಕ್ತರು ಆನಂದಪಟ್ಟರು. ಮಕ್ಕಳು, ಮಹಿಳೆಯರು, ಹಿರಿಯರು, ವೃದ್ಧರೆನ್ನದೆ ಲಕ್ಷಾಂತರ ಜನ ಲಕ್ಷ ದೀಪೋತ್ಸವ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದು ದೇವರ ದರ್ಶನ ಪಡೆದು ಪುಣ್ಯ ಗಳಿಸಿದ್ರು. ಒಟ್ಟಿನಲ್ಲಿ ದಕ್ಷಿಣ ಭಾರತದ ಪ್ರಸಿದ್ಧ ತೀರ್ಥಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಅದ್ದೂರಿಯಿಂದ ನಡೆದಿದ್ದು, ಎಂದಿನಂತೆ ಈ ಬಾರಿಯೂ ನಾಡಿನ ಕಲೆ, ಸಾಹಿತ್ಯ, ಸಂಸ್ಕೃತಿ ಮೇಳೈಸಿತು. ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ಸ್ವರ್ಗವೇ ಧರೆಗಿಳಿದಿದ್ದು, ಅಖಿಲಾಂಡ ಕೋಟಿಯ ಒಡೆಯನ ದರ್ಶನ ಪಡೆದು ಕೋಟ್ಯಾಂತರ ಜನ ಕೃತಾರ್ಥರಾದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಧರ್ಮಸ್ಥಳ.